ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಶಶಿಕಲಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಹಿಂಗೆ ಹೇಳ್ತಿದ್ದೀರಾ. ಎಲ್ಲಿಂದ ಬರ್ತಿದ್ದೀರಾ ನೀವು? ನಾನು ಮಂಗಳೂರಿಂದ. ಕಾರ್ ಸ್ಟ್ರೀಟಿಂದ ಡೈರೆಕ್ಟ್ ಇವತ್ತು ನಮ್ಮ ಸುರುಚಿ ಅಡುಗೆ ಮನೆ ಬಂದಿದ್ದೀರಲ್ಲ. ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀವಿ? ನಾನಿವತ್ತು ತಮಿಳ್ನವ್ರದ್ದು ಮೊಳಕೊಳಂಬು. ಯಾವುದು? ತಮಿಳಿನವ್ರದ್ದು ಮೊಳಕೊಳಂಬು. ಮೊಳಕೊಳಂ. ತಮಿಳ್ ಅವರು ಜಾಸ್ತಿ ಆಗಿ, ನಮ್ಮವರು ಸ್ವಲ್ಪ ಕಮ್ಮಿ, ಆದರೆ ತುಂಬ ಟೇಸ್ಟ್ ಆಗ್ತದೆ. ಆರೋಗ್ಯಕ್ಕೆ ತುಂಬ ಆರೋಗ್ಯಕ್ಕೆ ಒಳ್ಳೆ ಇರುತ್ತಲ್ಲ. ತಮಿಳ್ ಅವರ ಮೊಳಕೊಳಂ ಅಲ್ಲ? ಓಕೆ, ನೆಕ್ಸ್ಟ್ ಇನ್ನೊಂದು ನೆಲ್ಲಿ ತಂಬುಳಿ. ಬೆಟ್ಟದ ನೆಲ್ಲಿ. ಹಾಂ, ಓಕೆ. 2 ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ, ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟಿಗೆ ಯಾವ್ದು ನೋಡುವ? ಇದು ಮೊಳಕೊಳಂಬು ಅಂತ ಮಾಡಿ. ಮೊಳಕೊಳಂ ತಮಿಳುನಾಡಿದ್ದು ಸ್ಪೆಷಲ್ ಅಲ್ಲ? ಸ್ಪೆಷಲ್, ಹೌದು. ಓಕೆ, ಏನು ಬೇಕು ಫಸ್ಟಿಗೆ ನಿಮಗೆ? ಅದಕ್ಕೆ ನನಗೆ ಬಾಣಲೆ ಬೇಕು, ಎಣ್ಣೆ ಬೇಕು ಅದಕ್ಕೆ. ಓಕೆ, ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ, ಆಮೇಲೆ ಬಾಣಲೆ ಇರಬೇಕು, ಸ್ವಲ್ಪ ಎಣ್ಣೆ, ಆಯಿಲ್ ಬೇಕಲ್ಲ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸ್ವಲ್ಪ ಸಾಕು. ಎಣ್ಣೆ ಬಿಸಿ ಆಗ್ತಾ ಇರುವಾಗ ಅಂದರೆ ಇದು ಒಗ್ಗರಣೆ ಟೈಪಾ ಫಸ್ಟಿಗೆ ಮಾಡ್ಕೊಳ್ಳಿ? ಹುರ್ಕೊಳ್ಬೇಕು. ಓಕೆ, ಇದೆಲ್ಲ ಹುರ್ಕೊಳ್ಬೇಕು. ಹುರ್ಕೊಂಡು ಆನಂತರ ಗ್ರೈಂಡ್ ಮಾಡಬೇಕು. ಓಕೆ, ಹಾಗಾದರೆ ಫಸ್ಟಿಗೆ ಎಲ್ಲವನ್ನು ಹುರ್ಕೊಂಡು ಆಮೇಲೆ ಗ್ರೈಂಡ್ ಮಾಡುವ. ಓಕೆ, ಸರಿ. ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದಾ ಹೇಗೆ? ನಾನು ಮತ್ತು ನನ್ನ ತಂಗಿದ್ದಾಳೆ, ಒಟ್ಟಿಗೆ ಸೇರ್ಕೊಂಡು ಮಾಡ್ತೀವಿ. ಓಕೆ, ಎಷ್ಟು ಜನ ಇದ್ದೀರಿ ನೀವು ಮನೆಯಲ್ಲಿ? ನಾವು 9 ಮಂದಿ ಇದ್ದೀವಿ. 9 ಮಂದಿ, ಹಾಗಾದ್ರೆ ಕೂಡು ಕುಟುಂಬ. ಅದು ಸೂಪರ್ ಇರುತ್ತಲ್ಲ, ಯಾರು ಬೇಕಾದರೂ ಅಡುಗೆಗೆ ರೆಡಿ ಇರುತ್ತೆ. ಬಾಕೆಲ್ಲ ಮಕ್ಕಳು, ನಾವಿಬ್ರು ಹೆಂಗಸರು. ಓಕೆ, ತಂಗಿ ನೀವೆಲ್ಲ ಒಟ್ಟಿಗೆ ಇರೋದು? ಒಂದೇ ಮನೆಯಲ್ಲಿ ಇರೋದಾ? ಒಂದೇ ಮನೆಯಲ್ಲಿ. ಇವಳು ಸೊಸೆ ಕೆಲಸಕ್ಕೆ ಹೋಗ್ತಾಳೆ. ಓಕೆ, ಅವ್ರು ಕೂಡ ಇದ್ದಾಳೆ, ಹಬ್ಬ ಟೈಮಲ್ಲೆಲ್ಲ ಹೆಲ್ಪ್ ಮಾಡ್ತಾಳೆ. ಸ್ಪೆಷಲ್ ಎಲ್ಲ ಮಾಡ್ತಾಳೆ ಸಂಡೇ. ನಿಮಗೆ ಇವಾಗಿನ ಸ್ಟೈಲಲ್ಲಿ ಏನಾದರೂ ಇದ್ದರೆ ಅದು ಅವ್ರು ಮಾಡ್ತಾಳೆ. ಓಕೆ, ಕೂಡು ಕುಟುಂಬದ ಫ್ಯಾಮಿಲಿಯವರು. ಇದು ಕಾಳುಮೆಣಸಲ್ಲ? ಕಾಳುಮೆಣಸು. ಓಕೆ, ಅಂದರೆ ಸ್ವಲ್ಪ ಖಾರ ಇರುತ್ತಾ ಅಂತಲ್ಲ? ಖಾರ 2 ಸ್ಪೂನ್ ಅಷ್ಟು ತಗೊಂಡಿದ್ದೀರಾ? ಸ್ವಲ್ಪ ಸಣ್ಣದು ಮಾಡಿ ಅಂತ ಮಾಡಬೇಕಾ? ಇದು ಉದ್ದ ಹಾಕ್ತಿದ್ದೀರಲ್ಲ? ಇದು ಉದ್ದಿನ ಬೇಳೆ. ಇದನ್ನ 1-2 ಸ್ಪೂನ್ ಅಷ್ಟು ಕೊಟ್ಟು ತಗೊಂಡಿದ್ದೀರಲ್ಲ? 2 ಸ್ಪೂನ್ ಅಷ್ಟು. ಓಕೆ, ಒಂದು ಮೆಣಸಲ್ಲ? ಓಕೆ, ಒಣ ಮೆಣಸು. ಇದು 1 ಸ್ಪೂನ್ ಮೆಂತೆ. 1 ಸ್ಪೂನ್ ಮೆಂತೆ ಇಲ್ಲ? ಓಕೆ, ಎಲ್ಲವನ್ನು ಒಟ್ಟಿಗೆ ಹಾಕಿ ಹುರ್ಕೊಳ್ಬೇಕಲ್ಲ? ಹೌದು, ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೊಳ್ಳಿ. ತುಂಬ ಮಾಡೋದಾದರೆ ಒಟ್ಟಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಮಾಡಬೇಕು. ಓಕೆ, ಮೆಂತೆ ಹಾಕಿದ ತಕ್ಷಣವೇ ಮೆಂತೆ ಪರಿಮಳ ಬರ್ತಲ್ಲ? ಹೌದು. ಈಗ ಇದನ್ನು ಹಾಕ್ತೇನೆ. ಓಕೆ, ಇದು ಇದಕ್ಕೆ ಮೇಯ್ನ್ ಇದೆ. ಇದು ಯಾವುದು? ಕರಿಬೇವು. ಸ್ವಲ್ಪ ಹಿಂಗೆ ಹಾಕ್ತೇನೆ. ಸ್ವಲ್ಪ ಹಿಂಗೆ ಹಾಕಿದೆ. ಸ್ವಲ್ಪ ಹುಳಿ ಬೇಕು, ರುಚಿಗೆ ತಕ್ಕಷ್ಟು ಹುಳಿ. ಉಪ್ಪು. ಅದು ಉಪ್ಪು ಕಡಿಯುವಾಗ ಹಾಕ್ಬೋದು. ಓಕೆ, ಅದನ್ನು ನೀವು 1 ಸ್ಪೂನಲ್ಲೇ ಇಟ್ಟು ನೋಡಿ ಹಾಕಿ, ಅಂದರೆ 1 ಸ್ಪೂನಷ್ಟು ಹುಳಿ ಇರಲಿ ಅಂತಲ್ಲ? ಓಕೆ, ಇದು ಮಾಡಿ. ಇದು ನನಗೆ ಕೆಲಸ ಅಲ್ಲ, ನೀವು ಈಗ ಕೊಡೋದು. ಓಕೆ,
ನಾನು ಫಸ್ಟ್ ಟೈಮ್, ಇನ್ನೊಮ್ಮೆ ಬರುವ ನಾನೇ ಮಾಡಿ. ಹಾಂ, ನೀವೇ ಮಾಡ್ತೀರಲ್ಲ. ಓಕೆ. ಹುಳಿ ನೀರು ಮಾಡಿ ಹಾಕಬೇಕಾ? ಬೇಡ, ನೀರು ಮಾಡೋದು ಅದು ಕಡಿಯುದಲ್ವಾ, ಗ್ರೈಂಡ್ ಮಾಡಲಿಕ್ಕೆ. ಇದನ್ನು ಹಾಕ್ತೇನೆ. ಇದು ಟೊಮೆಟೊ ಹಾಕ್ತೇನೆ. ಹಾಂ, ಟೊಮೆಟೊ ಹಾಕಿದ್ರಲ್ಲ. ಒಂದು ಟೊಮೆಟೊ ಸಾಕಾ? ಅಂದರೆ ಇದು ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ವಾ? ಟೊಮೆಟೊ ಫ್ರೈ ಆಗಬೇಕು, ಟೊಮೆಟೊ ಫ್ರೈ ಆಗಬೇಕು ಸ್ವಲ್ಪ ಅಲ್ಲ. ಇದು ಮಾಡಲಾ? ಹಾಂ, ಸ್ವಲ್ಪ ಟೊಮೆಟೊ ಫ್ರೈ ಆಗೋದು ಸ್ವಲ್ಪ ಆರಬೇಕು ಗ್ರೈಂಡ್ ಮಾಡಬೇಕಾದ್ರೆ. ಹಾಂ, ಬಿಸಿ ಆಗಲ್ಲ, ಬಿಸಿ ಆಗೋದಿಲ್ಲ ಅಲ್ಲ. ಉಪ್ಪು ಹಾಕಿ ಬಿಡುವನ ಅಥವಾ ಕಡಿಯುವಾಗಲೇ ಹಾಕುವನ? ಹಾಂ, ಇವಾಗ್ಬೋದು. ನೀವು ನಾರ್ಮಲ್ ಹೇಗೆ ಉಪ್ಪು ಇವಾಗಲೇ ಹಾಕ್ತೀರಾ? ಉಪ್ಪು ಇಲ್ಲ, ಟೇಸ್ಟಿಗೆ ಹಾಕ್ಕೊಳ್ಬೋದು ಬೇಕಾದರೆ ಈಗಲೇ, ಆಮೇಲೆ ಅಡ್ಜಸ್ಟ್ ನಾವು ಕಡಿಮೆ ಮಾಡ್ಕೊಳ್ಬೋದು. ಉಪ್ಪು ಹಾಕಿದರೆ ಟೊಮೆಟೊ ಸ್ವಲ್ಪ ಇದಾಗ್ತದೆ ಅಂತ. ಹಾಂ, ಬೇಗ ಇದಾಗ್ತದಲ್ಲ, ಫ್ರೈ ಆಗ್ತದೆ. ಸುಮಾರು ಜನ ನೋಡಿದ್ದೇನೆ. ಅಂದರೆ ಉಪ್ಪು ಅಥವಾ ಅಲ್ಲ ಟೊಮೆಟೊ ಅಥವಾ ಈರುಳ್ಳಿ ಎಲ್ಲ ಹಾಕುವಾಗ ಮೊದಲೇ ಹಾಕಿರ್ತಾರೆ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಉಪ್ಪು ರುಚಿಗೆ ತಕ್ಕಷ್ಟು. ಸಾಕಾಗುತ್ತಾ? ಸಾಕು. ಟೊಮೆಟೊ ಬಂದಿದ್ದು ಸಾಕಾಗುತ್ತಾ? ಅಷ್ಟು ಸಾಕಾಗುತ್ತಾ? ಸಾಕು. ಮತ್ತು ಅದನ್ನು ಪುನಃ ಫ್ರೈ ಮಾಡಲಿಕ್ಕೆ. ಹಾಂ, ಇನ್ನೂ ಫ್ರೈ ಮಾಡಲಿಲ್ಲ. ಫ್ರೈ ಮಾಡಿ. ಓಕೆ, ಅದನ್ನೇ ಆಫ್ ಮಾಡೋದಲ್ಲ? ಆಫ್ ಮಾಡಿ. ಓಕೆ, ಈಗ ಆರಬೇಕು. ಇದೀಗ ಆರಿದ ನಂತರ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡಿಕೊಳ್ಬೇಕು ಅದನ್ನು. ಓಕೆ, ಇದು 8 ದಿವಸ ಇದ್ರೂ ಏನಾಗುದಿಲ್ಲ. ಅಂದರೆ ಇದನ್ನು ದಿನ ಟೇಸ್ಟ್ ಜಾಸ್ತಿ ಬರ್ತದೆ. ದಿನ ಆದರೆ ಟೇಸ್ಟ್ ಜಾಸ್ತಿ ಬರ್ತದೆ. ಇದು ಚಂದ ಉಂಟು ನೋಡಿ. ಅದನ್ನು ಬೇಯಿಸಿದಷ್ಟು ಬೇಯಿಸ್ಲಿಕ್ಕಿಲ್ಲ ಹಾಗೆ. ಈಗ ಇವತ್ತು ನಾವು ಇದನ್ನು ಕುದಿಸಿ ಎಲ್ಲ ಇಡ್ತೇವಲ್ಲ, ಒಗ್ಗರಣೆ ಹಾಕಿ ಪುನಃ ಇದನ್ನು ಫ್ರೈ ಮಾಡ್ಲಿಕ್ಕೆ ಉಂಟು. ಆ ನಂತರ ಇವತ್ತು ಟೇಸ್ಟ್ ಅಷ್ಟು ಇರುವುದಿಲ್ಲ, ನಾಳೆಗೆ ತುಂಬಾ ಟೇಸ್ಟ್. ಅದು ಚೆನ್ನಾಗಿರುತ್ತಲ್ಲ. ಓಕೆ, ಅಂದರೆ ದಿನ ಹೋದಾಗೆ ಮುಗಿತಾ ಬರುವಾಗ ಟೇಸ್ಟ್ ಜಾಸ್ತಿ ಬರುತ್ತೆ. 8 ದಿವಸಕ್ಕೆ ಏನೂ ತೊಂದರೆ ಇಲ್ಲ. ಓಕೆ, 8 ದಿವಸ ಎಲ್ಲ ಇಡ್ಬೋದು. 8 ದಿವಸ ಇಡ್ಬೋದು. ಅಂದರೆ ಏನು ಈಗ ಕುದಿಸದೆ ಫ್ರಿಜ್ಜಲ್ಲಿ ಇಡ್ತೀರಾದ್ರೆ ಮತ್ತೆ ತೆಗೆದು ಕುದಿಸ್ಬೇಕು. ಓಕೆ, ಹೀಗಾದರೆ 7-8 ದಿವಸ ಎಲ್ಲ ಇಟ್ಕೊಳ್ಬೋದು. ಓಕೆ, ಹಾಗಾದರೆ ಇದನ್ನು ಈ ಥರದ್ದೆಲ್ಲ ಮಾಡುವಾಗ ಜಾಸ್ತಿ ಮಾಡಿದರೆ ಒಳ್ಳೆಯದು. ಜಾಸ್ತಿ ಮಾಡಿದರೆ ಟೊಮೆಟೊ ಹಾಕಿ, ತುಂಬ ಇದು ಹಾಕಿ, ಬೇಸೊಪ್ಪು ಹಾಕಿ, ಹೌದು, ಅದನ್ನು ಮಾಡಿದರೆ ಜಾಸ್ತಿ ದಿನ ತಿನ್ಬೋದು ಅಂತ. ಓಕೆ, ಅರಿದಲ್ಲ ಈಗ ಮಿಕ್ಸಿ ಬೇಕಲ್ಲ. ಓಕೆ, ತಗೊಳ್ಬೇಕಾ? ಹಾಕಿ. ಓಕೆ, ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾ? ನೀರು ಹಾಕ್ಬೇಕಾ ಇದಕ್ಕೆ? ಈಗ ನೀರು ಹಾಕೋದು ಬೇಡ, ಫರಿಗೆ ಒಮ್ಮೆ ಪುಡಿ ಮಾಡಿಕೊಂಡು ಮತ್ತೆ ನೀರು ಹಾಕಬೇಕಿದೆ. ಓಕೆ, ಒಮ್ಮೆ ಹೀಗೆ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಕೊಳ್ಬೇಕಾ? ಓಕೆ, ಓಕೆ, ಹಾಕ್ಲಾ? ಜಾಸ್ತಿ ಹಾಕ್ಲಾ? ಸಾಕು, ಈಗ ಸಾಕು. ಆಮೇಲೆ ಬೇಕಾದಾಗ ನಾವು ಬೇಕಾದಾಗ ಆ್ಯಡ್ ಮಾಡ್ಕೊಳ್ಳೋದು. ಅದು ಸಣ್ಣ ಆಗಬೇಕು, ಸಣ್ಣ ಆಗಬೇಕು, ಬಂದ ಥರ ಆಗಬೇಕು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಅದಕ್ಕೆ ನೀರು ಹಾಕಿ ಅದರದ್ದೆಲ್ಲ ಇಲ್ಲಿ. ನಿಮಗೆ ಈಗ ಬಾಲ್ ಬೇಕಾ? ಅಲ್ಲ, ಇದೆ. ಇದಕ್ಕೆ ಹಾಕೋ, ಡೈರೆಕ್ಟ್ ಹಾಕೋದಾ? ಡೈರೆಕ್ಟ್ ಇದಕ್ಕೆ ಒಗ್ಗರಣೆ ಹಾಕ್ಲಿಕ್ಕೆ ಎಣ್ಣೆ ಬೇಕು. ಓಕೆ, ಓಕೆ, ಹಾಗಾದರೆ ಗ್ಯಾಸ್ ಒರೆಸಬೇಕಲ್ಲ? ಹೌದು, ಎಣ್ಣೆ. ಆಯಿಲ್ ಹಾಕ್ಬೇಕಾ? ಹೌದು, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ. ಜಾಸ್ತಿ ಬೇಕಾ? ಹೌದು. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಜಾಸ್ತಿ ಬೇಕಾ? ಸಾಕು ಸಾಕು ಸಾಕಾ? ಸಾಕು. ಆಯಿಲ್ ಬಿಸಿ ಆದಾಗೆ ನೀವು ಸ್ವಲ್ಪ ಬಿಸಿ ಆಗಲಿ. ಓಕೆ, ಆವಾಗಲೂ ಫ್ರೈ ಮಾಡುವಾಗ ಕೊತ್ತಂಬರಿ ಇದು ಸಾಸಿವೆ ಹಾಕಿದ್ರಾ? ಇಲ್ಲ, ಹಾಕಲಿ. ಈಗ ಇದು ಒಗ್ಗರಣೆಗೆ. ಈಗ ಆಯಿಲ್ ಅಂತೂ ಸ್ವಲ್ಪ ಜಾಸ್ತಿನೇ ಬೇಕಲ್ಲ? ಹೌದು, ಸ್ವಲ್ಪ ಆಯಿಲ್ ಅಂದರೆ ಅದು ಕುದಿಯುವಾಗ ಮೇಲೆ ಬರಬೇಕು. ಆಯಿಲ್ ಮೇಲೆ ಬರಬೇಕು, ಆಗ ಅದು ಎಣ್ಣೆ ಬಿಡಬೇಕು. ಹೌದು, ಎಣ್ಣೆ ಬಿಡಬೇಕು. ಓಕೆ, ಇದು ಉದ್ದಲ್ಲ? ಉದ್ದಿನ. ಇದಕ್ಕೆ ಸ್ವಲ್ಪ ಅರಿಶಿನ ಈಗ ನೀವು ಅದು ಹೀಗೆ ಹಾಕೋದು, ಒಗ್ಗರಣೆಗೆ ಹಾಕೋದು. ಅದು ಅದಕ್ಕೆ ಕಡಿಯುವಾಗ ಎಲ್ಲ ಹಾಕ್ಲಿಕ್ಕಿಲ್ಲ. ಮತ್ತೆ ಇನ್ನು ಬೇವಿನ ಸೊಪ್ಪು ಸಹ ಹಾಕ್ಲಿಕ್ಕಿಲ್ಲ. ಇನ್ನೂ ಹಾಕ್ಲಿಕ್ಕಿಲ್ಲ, ಅದು ಅದರಲ್ಲೇ ಮಾಡಿದಾಗ. ನಾವು ಉಪ್ಪು ಆವಾಗಲೇ ಮಿಕ್ಸ್ ಮಾಡುವಾಗಲೇ ಕಡಿಯುವಾಗಲೇ ಹಾಕಿದ್ದೇನೆ. ಉಪ್ಪು ಹುಳಿ ಎಲ್ಲ ಆಗಲೇ ಹಾಕಿದ್ದೇನೆ. ಸ್ವಲ್ಪ ಸಾಕಾ? ಸಾಕು ಸಾಕು. ಜಾಸ್ತಿ ಇಲ್ವಾ? ಜಾಸ್ತಿ. ಓಕೆ,
ಅದೆಲ್ಲ ಹಾರ್ತದೆ. ಕುದಿ ಬರುವಾಗೆಲ್ಲ ಮೇಲೆ 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 ಎಲ್ಲ ಬರ್ತದೆ. ಆಯಿಲ್ ಅಂತ ಇರುವಾಗ ಸ್ವಲ್ಪ ಜಾಗ್ರತೆ ಆಗಬೇಕು. ಮಕ್ಕಳೆಲ್ಲ ಸೈಡ್ ನೋಡ್ಕೊಂಡು ಕೂರಬಾರ್ದು. ಹೌದೌದು, ಮುಖಕ್ಕೆಲ್ಲ ಬರ್ತದೆ. ಅಂದರೆ ಆಯಿಲ್ ಜಾಸ್ತಿ ಉಂಟಲ್ಲ, ಅದಕ್ಕೆ ಸಣ್ಣ ಬೆಂಕಿಯಲ್ಲಿಟ್ಟು ಒಮ್ಮೆ ಮಂಗಳೂರು ತಿರುಗಿ ಬರ್ಬೋದು. ಮಂಗಳೂರು ಇಡೀ ತಿರುಗಿ ಬರ್ಬೇಕಲ್ಲ. ಇಲ್ಲಂದ್ರೆ ನೀವು ಹೇಗೂ ಫ್ಯಾಮಿಲಿ ಎಲ್ಲ ಇದ್ರೆ ಎಲ್ಲರೂ ಕೂತು ಒಂದು ಸೀರಿಯಲ್ ಎಲ್ಲ ನೋಡಿ ಅರ್ಧ ಗಂಟೆ ಕಳೆದು ಬರ್ಬೋದಲ್ಲ. ಅರ್ಧ ಗಂಟೆ ಕಳೆದು ಬಂದರೆ ಕರಿ ಆಗ್ಬೋದು. ಸರಿ ಆಗ್ತದೆ. ಬೇಗ ಅರ್ಜೆಂಟ್ ಆಗಬೇಕಂದ್ರೆ ದೊಡ್ಡ ಬೆಂಕಿಯಲ್ಲಿ ಹೀಗೆ ತಿರುಗಿಸ್ತಾನೆ ಇರಬೇಕು. ಕೈ ಬಿಡಬಾರ್ದು. ನಾವೇನು ಹಲ್ವಾ ಎಲ್ಲ ಮಾಡುವಾಗ ಕೈ ಬಿಡಬಾರ್ದು. ಬರ್ತಾರೆ ಒಂಥರ ಆಯಿಲ್ ಮೇಲ್ಗಡೆ ಬರ್ತಾ ಉಂಟಲ್ಲ. ಹೌದು, ಪರಿಮಳ ಬೇರೆ ಬರೋದಿಲ್ಲ ಸಾಂಬಾರಿದ್ದು. ಪೆಪ್ಪರ್ ಇದ್ದೇ ಸ್ಮೆಲ್ ಬರುತ್ತೆ. ಹೌದು, ಇದು ಕಫ ಶೀತ ಎಲ್ಲ ಆದ್ರೂ ಕೂಡ ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು ಅಲ್ಲ. ಆರೋಗ್ಯ ಮನೆ ಮದ್ದು ತರ. ಒಂದು ಸ್ಪೂನ್ ಹಾಕೊಂಡು ಒಂದು ಸ್ಪೂನ್ ತುಪ್ಪ ಹಾಕಿಕೊಂಡು ಊಟ ಮಾಡಿದ್ರೆ ಅದು ಫಸ್ಟ್ ಕ್ಲಾಸ್ ಅಲ್ಲ. ಈಗಲೇ ಹೇಳುವಾಗ ನಂಗೆ ಬಾಯಲ್ಲಿ ನೀರು ಬರ್ತದೆ. ಸ್ವಲ್ಪ ಇದ್ರೆ ಸಾಕು, ಉಪ್ಪಿನಕಾಯಿ ಎಷ್ಟು ಇದ್ರೆ ಸಾಕು. ಸ್ವಲ್ಪ ಇದ್ರೆ ಸಾಕು, ಅಂದ್ರೆ ಖಾರ ಖಾರ ಉಂಟಲ್ಲ. ಅದು ಎಷ್ಟು ಸಣ್ಣದು ಮಾಡಿದ್ರೆ ಸಹ ಅದೆಲ್ಲ ಇಡೀ ಗ್ಯಾಸ್ಗೆ ಹಾಕ್ತದಲ್ಲ. ಸೂಪರ್ ಇರುತ್ತೆ. ದೋಸೆ ಚಟ್ನಿಗೂ ಎಲ್ಲ ಹಾಕೊಳ್ಬಹುದು. ದೋಸೆಗೂ ಹಾಕ್ಬೋದು. ದೋಸೆಗೂ ಹಾಕೊಳ್ಬಹುದು. ಉದ್ದಿನ ದೋಸೆಗೆ, ಇಡ್ಲಿಗೆಲ್ಲ ಲಾಯ್ಕ್ ಆಗ್ತದೆ. ಸಾಕಾ? ಸಾಕು. ಆಫ್ ಮಾಡೋದಾ? ರೆಡಿಯಾಗಿದೆ. ಈಗ ಸರ್ವ್ ಮಾಡಲಿಕ್ಕೆ ಟೈಮ್ ಅಲ್ಲ. ಓಕೆ ಓಕೆ, ಈಗ ಸರ್ವ್ ಮಾಡುವ ಟೈಮ್ ಅಲ್ಲ. ಓಕೆ, ಮೊಳಕೊಳಂಬು ಬಿಸಿ ಬಿಸಿಯಾದ ಮೊಳಕೊಳಂಬು ಅಲ್ಲ, ಬೆಚ್ಚ ಬೆಚ್ಚ ಉಂಟು. ಹಾಗಾಗಿ ಟೇಸ್ಟ್ ಕೂಡ ಗಮ್ಮತ್ತಿರ್ಬೋದು. ಓಕೆ, ಟೇಸ್ಟ್ ನೋಡೋಣ. ಟೇಸ್ಟ್ ಮಾಡಿ. ಖಾರ ಖಾರ ಉಂಟು. ಖಾರ ಖಾರ ಉಂಟು. ಓಕೆ, ಟೇಸ್ಟ್ ನೋಡೋದು ಹಾಗಾದರೆ. ಓಕೆ, ಶಶಿಕಲಾ ಮ್ಯಾಮ್ ಸಾಕಾಗಿರುವಂತಹ ಮೊಳಕೊಳಂಬು ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಮೊಳಕೊಳಂಬು ತಯಾರಿಸುವ ವಿಧಾನ: ಮೊದಲು 1-2 ಚಮಚದಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ 4ರಿಂದ 5 ಚಮಚ ಕಾಳುಮೆಣಸು, 2 ಚಮಚ ಉದ್ದಿನಬೇಳೆ, 1 ಒಣಮೆಣಸು, 1 ಚಮಚದಷ್ಟು ಮೆಂತೆಯನ್ನು ಹುರಿದು, 1 ಕಪ್ ಕರಿಬೇವು, ಹೀಂಗು, ನಿಂಬೆ ಗಾತ್ರದ ಹುಣಸೆ ಹಣ್ಣು, 1 ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಿಶ್ರಣವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಎಣ್ಣೆ ಬಿಡುವವರೆಗೂ ಬೇಯಿಸಿಕೊಳ್ಳಿ. ಈಗ ರುಚಿಕರವಾದ ಮೊಳಕೊಳಂಬು ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ತಮಿಳ್ನಾಡಿನ ಸ್ಪೆಷಲ್ ರೆಸಿಪಿ ಮೊಳಕೊಳಂಬು ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಶಶಿಕಲಾ ಮ್ಯಾಮ್ ಸಾಕಾಗಿರುವಂತಹ ಕೊಳಂಬಿ ರೆಡಿ, ತಮಿಳುನಾಡು ಸ್ಪೆಷಲ್ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆಗೆ. ಎಸ್ ಮ್ಯಾಮ್, ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ನೆಲ್ಲಿ ತಂಬುಳಿ, ಬೆಟ್ಟದ ನೆಲ್ಲಿಕಾಯಿ ಉಂಟಲ್ಲ, ಬೆಟ್ಟದ ನೆಲ್ಲಿಕಾಯಿ ತಂಬುಳಿ. ಓಕೆ, ಅದಕ್ಕೆ ನೆಲ್ಲಿಕಾಯಿ ಸ್ವಲ್ಪ 1 ಸ್ಪೂನ್ ಕೊಡಿ. ಓಕೆ, ನೆಲ್ಲಿಕಾಯಿ ಮತ್ತು ಅದು ನೆಲ್ಲಿಕಾಯಿ, ತೆಂಗಿನಕಾಯಿ, ಉಪ್ಪು ಅಷ್ಟೇ. ಅಷ್ಟನ್ನ ಮಿಕ್ಸ್ ಮಾಡಿ ನೀವು ರೆಡಿ ಮಾಡಿ ತಂದಿದ್ದೀರಾ? ಹೌದು. ಉಪ್ಪು ಹಾಕ್ಬೇಕು ಇದಕ್ಕೆ. ಆನಂತರ ತುಪ್ಪದ ಒಗ್ಗರಣೆ. ತುಪ್ಪದ ಒಗ್ಗರಣೆ ತುಪ್ಪದ ಒಗ್ಗರಣೆ ಬಂದಾಗ ನಮ್ಮ ಹತ್ರ KC ಅವ್ರದ್ದು ಶುದ್ಧ ಹಸುವಿನ ತುಪ್ಪ ಉಂಟು. ಅದನ್ನು ಹಾಕಿ ಒಗ್ಗರಣೆ ಮಾಡಿದರೆ ಗಮ್ ಅಂತ ಬರುತ್ತಲ್ಲ. ಓಕೆ, ಇದಕ್ಕೆ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಉಂಟು ಅದನ್ನು? ಹೌದು, ಮಿಕ್ಸಿಗೆ ಹಾಕಬೇಕು. ಇದು ಕಡಿಲಿಕ್ಕಲ್ಲ. ಹಾಗಾದರೆ ತೆಂಗಿನಕಾಯಿ, ನೆಲ್ಲಿಕಾಯಿ ಇನ್ನೊಂದು ಹೇಳಿದ್ರಲ್ಲ, ತೆಂಗಿನಕಾಯಿ, ನೆಲ್ಲಿಕಾಯಿ ಮಾತ್ರ. ಉಪ್ಪು, ರುಚಿಗೆ ತಕ್ಕ ಉಪ್ಪು. ಓಕೆ, ಒಂದು ನೆಲ್ಲಿಕಾಯಿ, ಒಂದು ಕಾಯಿ ಮೆಣಸು. ಓಕೆ, ನೀವು ತೆಂಗಿನಕಾಯಿ ಒಂದು ಅರ್ಧ ತೆಂಗಿನಕಾಯಿ ಎಷ್ಟು? ಸ್ವಲ್ಪ 2 ಸ್ಪೂನ್. 2 ಸ್ಪೂನ್, 2 ಹಿರಿಮೆಣಸು ಅಷ್ಟೇ. ಓಕೆ,
ಒಂದು ಸ್ವಲ್ಪ ರುಚಿಗೆ ತಕ್ಕ ಉಪ್ಪು. ಓಕೆ. ಇದಕ್ಕೆ ಜಾಸ್ತಿ ನೆಲ್ಲಿಕಾಯಿ ಕೂಡ ಬೇಕು ಅಂತಿಲ್ಲ, ಒಂದೇ ನೆಲ್ಲಿಕಾಯಿ ಇದ್ರೆ ಸಾಕು. ಓಕೆ. ಇಷ್ಟನ್ನ ಈಗ ಮಿಕ್ಸ್ ಮಾಡ್ಕೊಬೇಕಾ? ನೀವು ಆಲ್ರೆಡಿ ಉಪ್ಪು ಹಾಕಿದ್ದೇನೆ ಅಂತ ಹೇಳಿದ್ರಿ, ಕಾಯಿಗೆ ಹಾಕಲಿಲ್ವಾ? ಓಕೆ. ಸ್ವಲ್ಪ ನೀರು ಹಾಕೊಳ್ಳಿ, ಆನಂತರ ಮೊಸರು ಹಾಕುವ. ಓಕೆ. ಇದು ಹೀಗೆ ಡ್ರೈ ಅಲ್ಲ, ನೀರು ಹಾಕಿ ಈಗ ಡ್ರೈ ಒಮ್ಮೆ ತಿರುಗಿಸಿ ಆನಂತರ ಸ್ವಲ್ಪ ನೀರು ಹಾಕಬೇಕು. ಓಕೆ. ಇನ್ನು ಸಣ್ಣ ಸ್ವಲ್ಪ ನೀರು ಹಾಕಿ ಸಣ್ಣ ಮಾಡಿ ಆನಂತರ ಈ ಮೊಸರು ಹಾಕಬೇಕು. ಓಕೆ. ಒಮ್ಮೆ ನೀರು ಹಾಕಿ ಸಣ್ಣ ಮಾಡಿದ ನಂತರ ಮತ್ತೆ ಮೊಸರು ಹಾಕಿ ಒಂದು ಗರ್ರ ತಿರುಗಿಸಿ, ಒಂದು ಗರ್ರ ತಿರುಗಿಸಿ. ನೋಡಿ ಹೇಗೆ ಹುಲಿ ಮರಟಾಗೆ ಗರ್ರ ಅಂತ ತಿರುಗಿಸಿದ್ರೆ ಆಯ್ತಲ್ಲ. ಓಕೆ. ಸಾಕಾ ನೀರು? ಸಾಕು. ಓಕೆ. ಇದು ತಂಬುಳಿ, ತೊಂದರೆ ಇಲ್ಲ. ನೀರಾದರೂ ತೊಂದರೆ ಇಲ್ಲ. ಆಮೇಲೆ ನೀರು ನಾವು ಆ್ಯಡ್ ಮಾಡ್ಲಿಕ್ಕೆ ಉಂಟಲ್ಲ? ಮಾಡ್ಲಿಕ್ಕೆ ಉಂಟು. ಓಕೆ. ಇನ್ನು ನೀರು ಆ್ಯಡ್ ಮಾಡಲಿಕ್ಕಿಲ್ಲ, ಮೊಸರು ಆ್ಯಡ್ ಮಾಡಿ. ಮೊಸರು. ಓಕೆ. ಓಕೆ. ಇನ್ನು ಮೊಸರು ಹಾಕಿ ಒಂದು ಸುತ್ತು ತಿರುಗಿಸಿದ್ರೆ ಸರಿ. ಓಕೆ. ಮೊಸರು ಹಾಕಿ ಇನ್ನೊಂದು ಸುತ್ತು ತಿರುಗಿಸ್ಬೇಕಲ್ಲ? ಸುತ್ತು ತಿರುಗಿಸಿ. ನೆಲ್ಲಿಕಾಯಿ ಹಸಿ ಪರಿಮಳ ಹಾಗೆ ಬರ್ತಂತಲ್ಲ? ಸಾಧಾರಣ ಒಂದು ಅರ್ಧ ಕಪ್ಪಿನಷ್ಟು ಮೊಸರು ತಗೊಂಡಿದ್ದೀರಲ್ಲ? ಇದು ಹುಳಿ ಜಾಸ್ತಿ ಅಲ್ಲ? ತಂಬುಳಿ ಅಂತ ಹೇಳಿದರೆ ಹುಳಿಯೇ ಜಾಸ್ತಿ. ನೆಲ್ಲಿಕಾಯಿ ಹುಳಿ, ಮೊಸರು ಕೂಡ ಹುಳಿ. ಓಕೆ. ನೀರು ಬೇನ ಆ್ಯಡ್ ಮಾಡಬೇಕು ಅಂತಿಲ್ಲ? ನೀರು ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಬೋದು. ಊಟಕ್ಕೊಂದೆರಡು ಮಂದಿಗೆ ಬೇಕು ಅಂತಿದ್ರೆ ಆ್ಯಡ್ ಮಾಡಿ. ಜಾಸ್ತಿ ಬೇಕಾದಾಗೆ ನೀರು ಆ್ಯಡ್ ಮಾಡಿ. ನೀರು ಆ್ಯಡ್. ಓಕೆ. ಇನ್ನೊಂದು ಒಗ್ಗರಣೆಗೆ ನನಗೆ ಬೇಕು. ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಲಿಕ್ಕೆ ತುಪ್ಪದಲ್ಲಿ ಒಂದು ಒಗ್ಗರಣೆ ಹಾಕಲಿಕ್ಕೆ. ತುಪ್ಪದ ಒಗ್ಗರಣೆ ಬಿದ್ದರೆ ತಂಬುಳಿ ರೆಡಿ. ಹಾಕ್ತೇನೆ ಬೌಲಿಗೆ. ಹಾಂ. ಓಕೆ. ಹಾಕಿ ಹಾಕಲ್ಲ? ಒಗ್ಗರಣೆ ಇಡಿಸ್ತೀವಲ್ಲ? ತುಪ್ಪ ಹಾಕಿ. ತುಪ್ಪ ಹಾಕೋಲ್ಲ? ಓಕೆ. KCಯವರ ಶುದ್ಧ ಹಸುವಿನ ತುಪ್ಪ ಸಾಕಾ? ಸಾಕು ಸಾಕು. ಅದು ಬಿಸಿ ಆದ ನಂತರ ಓಕೆ. ತುಪ್ಪ ಅಂತೂ ಕಾದಿದೆ. ಹಾಂ. ಓಕೆ. ಸಾಸಿವೆ ಹಾಕಿದ್ರೆ ಇದು ಒಲೆ ಬೇಡ ಆಯಿತಾ? ಓಕೆ. ಜೀರಿಗೆ ಹಾಕಿದ್ರಲ್ಲ? ಜೀರಿಗೆ. ಓಕೆ. ಸಾಕು, ಆಯಿತು. ಅದಕ್ಕೆ ಇದಕ್ಕೆ ಕೊಟ್ಟರೆ ಹಾಕಲಾ? ಹಾಂ, ಹಾಕಿ. ಓಕೆ. ಒಗ್ಗರಣೆ ಅಂತೂ ಬಿದ್ದಿದೆ. ಓಕೆ. ಈಗ ಸರ್ವ್ ಮಾಡೋ ಟೈಮಲ್ಲ? ಹಾಂ. ಹಾಕ್ತೇನೆ. ಹಾಂ. ಕಾಯ್ತಾ ಇದ್ದೇನೆ, ನೀವು ಹಾಕ್ಲಿಕ್ಕೆ ಸರ್ವ್ ಮಾಡಿ ಕಾಯ್ತಾ ಇದ್ದೇನೆ ನಾನು. ಓಕೆ. ತಂಬುಳಿ ಮತ್ತು ವೈಟ್ ರೈಸ್ ರೆಡಿ ಅಲ್ಲ? ಹಾಂ. ನೆಲ್ಲಿಕಾಯಿಯ ತಂಬುಳಿ ಅಲ್ಲ? ನೆಲ್ಲಿಕಾಯಿ ತಂಬುಳಿ. ಓಕೆ. ಸಗಲಾಗಿಂಟು ನೋಡ್ಲಿಕ್ಕೆ ಕೂಡ ಎರಡು ಬಿಡಿ ಬಿಡಿ ಕಾಂದುಂಟು, ಜೊತೆಗೆ ರೈಸ್ ಕೂಡ ನೀವು ರೆಡಿ ಮಾಡಿ ತಂದಿದ್ದೀರಾ. ಓಕೆ. ಟೇಸ್ಟ್ ನೋಡೋದಾಗಿದೆ. ಓಕೆ. ಶಶಿಕಲಾ ಮ್ಯಾಮ್ ಸಗಲಾಗಿರುವಂತಹ ನೆಲ್ಲಿಕಾಯಿಯ ತಂಬುಳಿ ರೆಡಿ ಮಾಡಿಕೊಟ್ಟಿದ್ದಾರೆ, ಜೊತೆಗೆ ವೈಟ್ ರೈಸ್ ಕೂಡ ತಂದಿದ್ದಾರೆ. ವೈಟ್ ರೈಸ್ ಜೊತೆ ಈ ನೆಲ್ಲಿಕಾಯಿಯ ತಂಬುಳಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಮ್ಯಾಮ್. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬೆಟ್ಟದ ನೆಲ್ಲಿಕಾಯಿ ತಂಬುಳಿ ತಯಾರಿಸುವ ವಿಧಾನ. ಮೊದಲು ಒಂದು ಬೆಟ್ಟದ ನೆಲ್ಲಿಕಾಯಿಗೆ 3ರಿಂದ 4 ಚಮಚದಷ್ಟು ತೆಂಗಿನ ತುರಿ, 2 ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಅರ್ಧ ಕಪ್ನಷ್ಟು ಮೊಸರು ಸೇರಿಸಿ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ತುಪ್ಪದಲ್ಲಿ ಸಾಸಿವೆ, ಒಣಮೆಣಸು, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಂಡರೆ ನೆಲ್ಲಿಕಾಯಿ ತಂಬುಳಿ ಅನ್ನದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್. ಅಡುಗೆ ಅಂತೂ ರೆಡಿಯಾಗಿದೆ. ಯಾವ ನೋಡುವ ಟೇಸ್ಟ್ ಫಸ್ಟಿಗೆ? ತಂಬುಳಿಯನ್ನು ನೋಡಿ. ಫಸ್ಟಿಗೆ ತಂಬುಳಿ ನೋಡೋಣ? ತಂಬುಳಿ ನೋಡಿ. ಓಕೆ. ರೈಸ್ ಜೊತೆ ನೋಡೋದು ಅಂತ ಹೇಳಿದ್ರೆ? ರೈಸ್ ಜೊತೆ ನೋಡಿ. ಓಕೆ. ವೈಟ್ ರೈಸ್ ಜೊತೆ ನೆಲ್ಲಿಕಾಯಿಯ ತಂಬುಳಿ ಅಲ್ಲ? ಉಪ್ಪು ಸರಿ ಇದೆನಾ? ಚೆನ್ನಾಗಿದೆ. ಟೇಸ್ಟ್ ಕೂಡ ಒಳ್ಳೆ ಬಂತಲ್ಲ? ಅದೇ ತೆಂಗಿನಕಾಯಿ ಹಾಕಿದ ಕಾರಣ ಇನ್ನೂ ಚೆನ್ನಾಗಿ ಬರ್ತಂತು, ಅದರ ಟೇಸ್ಟ್ ಹಾಗೆ ಗಮಕಂತು. ಮತ್ತು ನೆಲ್ಲಿಕಾಯಿ ಹಾಕಿದ ಕಾರಣ ಸ್ವಲ್ಪ ಹುಳಿಯಾಗಿ, ತಂಬುಳಿ ಅಂತ ಹೇಳಿದರೆ ಮೊಸರೆಲ್ಲ ಹಾಕಿ ಹುಳಿ, ಮತ್ತು ವೈಟ್ ರೈಸಿಗಂತೂ ಪಕ್ಕ ಮ್ಯಾಚಿಂಗ್ ಆಗ್ತದೆ. ಈಗ ಇನ್ನೊಂದು ರೆಸಿಪಿ ತಮಿಳ್ನಾಡು ಸ್ಪೆಷಲ್ ಅಲ್ಲ? ಮೊಳಕೊಳ. ಮೊಳಕೊಳ ಸ್ವಲ್ಪ ಗಟ್ಟಿ ಗಟ್ಟಿ ಉಂಟು. ಹೌದು. ಹಾಗೆ ತಿಂತೀರಾ? ಅನ್ನ ಕಲಿಸ್ಕೊಂಡು ತಿಂದರೆ ರುಚಿ ಆಗ್ತದೆ.
ಅನ್ನ ಜೊತೆ ಚೆನ್ನಾಗಿರುತ್ತಲ್ಲ, ಚೆನ್ನಾಗಿರ್ತದೆ. ವೈಟ್ ರೈಸ್ ಗಮ್ಮದುಂಟು. ಇದು ಟೇಸ್ಟ್ ಡಿಫ್ರೆಂಟ್ ಬರ್ತುಂಟು. ಅಂದರೆ ವೈಟ್ ರೈಸಿಗೆ ಪಕ್ಕ ಹೇಳಿ ಮಿಕ್ಸಲ್ಲ, ಕರೆಕ್ಟಾಗಿ ಆಗಿದೆ. ಉಪ್ಪು ಹುಳಿ ಎಲ್ಲ ಪಕ್ಕ ಮ್ಯಾಚಿಂಗ್ ಆಗಿದೆ, ಟೇಸ್ಟಿಯಾಗಿ ಬಂದಿದೆ. ನಾರ್ಮಲ್ ಆಗಿ ನಾವು ಇದನ್ನು ವೈಟ್ ರೈಸಿಗೆಲ್ಲ ಏನು ಮಾಡ್ಕೊಳ್ಳೋಮೆಲ್ಲ ತಿನ್ಬೋದು. ಸ್ಪೆಷಲ್ ಆಗಿ ಟೇಸ್ಟ್ ಕೂಡ ಚೆನ್ನಾಗಿ ಉಂಟು. ಹೇಗೆ ಅನ್ನಿಸ್ತು ನಿಮಗೆ ಫಸ್ಟ್ ಟೈಮ್ ಬಂದಿದ್ದೀರಾ? ಖುಷಿ ಆಯಿತಾ? ನಮಗೆ ಕೂಡ ಖುಷಿ ಆಯಿತು. ಅಂದರೆ ಒಂದು ನಾರ್ಮಲ್ ನಾವು ಈಗ ಮಂಗಳೂರು ಸೈಡಿನ ಊಟ ತಿನ್ನೋದಕ್ಕಿಂತ ತಮಿಳ್ನಾಡು ರೆಸಿಪಿ ಹೇಳಿಕೊಡೋದು ಅದು ಕೂಡ ಒಂದು ಚೆನ್ನಾಗಿರುತ್ತೆ. ಹಾಗೆ ನಮಗೆ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಬಿಳಿ ಅವಲಕ್ಕಿ ಡಬಲ್ ಸ್ಟಾರ್ ಬಿಳಿ ಅವಲಕ್ಕಿ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ನಾನಾ ಮಸಾಲ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಶಶಿಕಲಾ ಮ್ಯಾಮ್ ಸಾಗದಾಗಿರುವಂತಹ ಒಂದು ಮೊಳಕ್ಕಳಂ ಅಂದರೆ ತಮಿಳುನಾಡು ರೆಸಿಪಿ ಮತ್ತು ಇನ್ನು ಜೊತೆಗೆ ತಂಬುಳಿ ಮಾಡಿದ್ದಾರೆ. ಎರಡು ಕೂಡ ನೆಲ್ಲಿಕಾಯಿಯ ತಂಬುಳಿ, ಎರಡು ಕೂಡ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.